ರಾಜ್ಯ ಸರ್ಕಾರದ ವಿರುದ್ಧವೇ ಸಚಿವ ಕೆಎಸ್ ಈಶ್ವರಪ್ಪ ಪತ್ರ ಬರೆದ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯಿಸಿದ್ದಾರೆ. ಈಗಾಗಲೇ ಈಶ್ವರಪ್ಪ ಹತ್ತಿರ ನಾನು ಮಾತನಾಡಿದ್ದೇನೆ. ಸಮಸ್ಯೆ ಆಗಿದ್ದರೆ ಅದನ್ನು ಮಾತನಾಡಿ ಬಗೆಹರಿಸುತ್ತೇವೆ. ಈಶ್ವರಪ್ಪ ಈ ವಿಚಾರವನ್ನು ಮಾತನಾಡಿ ಬಗೆಹರಿಸಿಕೊಳ್ಳಬಹುದಿತ್ತು. ಆದರೆ ಅವರು ನೇರವಾಗಿ ಪತ್ರವನ್ನು ಬರೆದಿದ್ದಾರೆ. ರಾಜ್ಯಪಾಲರ ಜೊತೆಗೆ ನನಗೂ ಪತ್ರ ಕಳುಹಿಸಿದ್ದಾರೆ. ಈ ವಿಚಾರ ಸುಖಾಂತ್ಯವಾಗಿ ಪರಿಹಾರಗೊಳ್ಳುತ್ತದೆ. 2 ದಿನದೊಳಗೆ ನಾನೇ ಬಗೆಹರಿಸುತ್ತೇನೆ ಎಂದು ಹೇಳಿದ್ರು. ಇನ್ನು ಈಶ್ವರಪ್ಪ ಯತ್ನಾಳ್ ನಡೆಯನ್ನು ಒಂದೇ ಅಂತ ಪರಿಗಣಿಸೋಕೆ ಆಗಲ್ಲ. ಈಶ್ವರಪ್ಪ ಸಚಿವರಾಗಿದ್ದಾರೆ, ಅನುಭವಿಗಳಾಗಿದ್ದಾರೆ. ಅವರು ಪತ್ರ ಬರೆದಿದ್ದಾರೆ. ಯತ್ನಾಳ್ ಶಾಸಕನಾಗಿ ನೇರವಾಗಿ ಮಾತನಾಡಿದ್ದಾರೆ. ಯತ್ನಾಳ್ ವಿರುದ್ಧ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ, ಅದಕ್ಕೆ ಉತ್ತರಿಸಬೇಕಾಗುತ್ತದೆ ಎಂದು ನಳಿನ್ ಕುಮಾರ್ ಕಟೀಲ್ ಉತ್ತರಿಸಿದ್ರು. ಇನ್ನು ಕಾಂಗ್ರೆಸ್ನ ಕುರಿತು ಸರ್ಕಾರದ ಬಗ್ಗೆ ಮಾತನಾಡುವ ಹಕ್ಕು ಹೊಂದಿಲ್ಲ. ಕಾಂಗ್ರೆಸ್ ಒಳಗೆಯೇ ಜಗಳಗಳು ಜೋರಾಗಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಗಳ ಬೀದಿಗೆ ಬಿದ್ದಿದೆ. ಒಂದೆಡೆ ಸಿದ್ದರಾಮಯ್ಯ ನಾನೇ ಮುಂದಿನ ಸಿಎಂ ಅಂತ ಟ್ವೀಟ್ ಮಾಡ್ತಾರೆ, ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಇದಕ್ಕೆ ವಿರೋಧ ಮಾಡ್ತಾರೆ. ಉಪಚುನಾವಣೆಗೆ ನಡುವಲ್ಲೇ ಕಾಂಗ್ರೆಸ್ಗೆ ಬೆಂಕಿ ಬಿದ್ದಿದೆ. ನಮ್ಮಲ್ಲಿ ಸ್ವಲ್ಪ ಮಟ್ಟಿನ ಹೊಗೆ ಕಾಣಿಸಿಕೊಳ್ಳುತ್ತಿದೆ ಎಂದು ಉತ್ತರಿಸಿದ್ದಾರೆ. ಇನ್ನು ಉಪಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗಾಗಲೇ ಈಶ್ವರಪ್ಪ ಹತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟವರ ಹತ್ರ ಮಾತುಕತೆ ಆಗಿದೆ. ಏನು ಸಮಸ್ಯೆಗಳಾಗಿದೆ ಅದನ್ನು ಕೂತು ನಾವು ಚರ್ಚೆ ಮಾಡಿ ಮಾಡ್ತೀವಿ. ಪತ್ರ ಬರೆದಿದ್ದಾರೆ, ಜೊತೆಗೆ ಪತ್ರ ಬರೆದಿದ್ದಾರೆ ಅಷ್ಟೇ. ನಮಗೂ ಪತ್ರ ಬರೆದಿದ್ದಾರೆ. ಅದೇ ಪತ್ರವನ್ನು ಅಲ್ಲಿ ಕಳಿಸಿಕೊಟ್ಟಿದ್ದಾರೆ. ನಂಬಿಕೆ ಇದ್ದೇ ಕೊಟ್ಟಿದ್ದಾರೆ ಮತ್ತು ಪರಿಹಾರ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಿಂದ ಪರಿಹಾರ ಆಗುತ್ತೆ. ಸುಖಾಂತ್ಯವಾಗಿ ಕೊನೆಗೊಳ್ಳುತ್ತದೆ. 2 ದಿವಸವರೆಗೆ ನಾನೇ ಪರಿಹಾರ ಮಾಡ್ತೇನೆ. ಎಲ್ಲ ಶಾಸಕರಿಗೆ ನಾವು ಮಾತುಕತೆಯನ್ನು ಮಾಡಿದ್ವಿ. ಇದಲ್ಲೇ ಮುಗಿದಿದೆ. ಇದನ್ನು ಮುಗಿಸ್ತೀನಿ. ಏನು ಪ್ರಕರಣ ನಡೆದಿದೆ ಎಲ್ಲರನ್ನು ಕಳೆದು ಏನಾಗಿದೆ ವಿವರಣೆ ಕೇಳಬೇಕು. ಈಶ್ವರಪ್ಪನನ್ನು ಕೂತ್ಕೊಳಿಸ್ಬೇಕು. ಏನು ಸಮಸ್ಯೆ ಅಂತ ಕೇಳಕ್ ಹೋಗ್ಬೇಕು. ಅದಕ್ಕೆ 1-2 ದಿವಸ ಬೇಕು.